ಬಹುಶಃ ಎಲ್ಲ ಒಳ್ಳೆ ವಿಷಯಗಳನ್ನು ಇವರು ಎತ್ತಿದ್ದಾರೆ. ನಾನು ಎಲ್ಲ ವಿಷಯ ಬಿಟ್ಟು ನದಿ ಟೂರಿಸಂ ಬಗ್ಗೆ ಮಾತ್ರ ಒಂದೆರಡು ಪ್ರಶ್ನೆಗಳನ್ನು ಎತ್ತಬಹುದಂತ. ಯಾಕಂದರೆ ನಮಗೆ ಇಲ್ಲಿ ನದಿ ಮತ್ತು ಕಡಲು ತುಂಬ ಸನಿಹ ಆಗಿದೆ. ಅಂದರೆ ಕರ್ನಾಟಕದ ಬೇರೆ ಭಾಗಗಳಿಗಿಂತ ಇಲ್ಲಿ ನಮಗಿರುವ ಒಂದೇ ಒಂದು ಅವಕಾಶ, ಒಳ್ಳೆಯ ಅವಕಾಶ ಇರೋದು ನದಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು 15 ನದಿಗಳು ಸಿಗುತ್ತೆ ಈ ನಮ್ಮ ಕೋಸ್ಟಲಲ್ಲಿ. ಈ ಕಾರವಾರದಿಂದ ಹಿಡಿದು ನಮ್ಮ ದೊಡ್ಡ ನದಿಗಳ ಬಗ್ಗೆ ಮಾತಾಡ್ತೇನೆ. ಕಾರವಾರದಿಂದ ಹಿಡಿದು ನಮ್ಮ ಕಾಸರಗೋಡು ಬಾರ್ಡರ್ವರೆಗೆ ನೀವು ನೋಡಿ. ಈಗ ನಾವೀಗ ಹೊರಟಿದ್ದು ಫಲ್ಗುಣಿ ನದಿಯಿಂದ ನೇತ್ರಾವತಿ ನದಿಗೆ ಬಂದುಬಿಟ್ಟಾಯಿತು. ನೋಡಿ, ಇದು ನೇತ್ರಾವತಿ ನದಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಬ್ರಿಡ್ಜು. ಇಲ್ಲಿಂದ ಪಕ್ಕದಲ್ಲೇ ನೀವು ನೋಡಿದರೆ 2 ನದಿಗಳು ಸೇರಿಕೊಂಡು ಸಮುದ್ರ ಸೇರ್ತವೆ. ನೀವು ಗಮನಿಸಿರ್ಬೋದು, ನಾವು ಬರ್ತಾ ಇರುವ ಹಾದಿ ಉದ್ದಕ್ಕೂ ಫಲ್ಗುಣಿ ನದಿಯಿಂದ ಬಂದು ಈಗ ನೇತ್ರಾವತಿ ನದಿ ಬಂದೆವು. ನಡುವಲ್ಲಿ 2 ನದಿಗಳು ಸೇರಿಕೊಂಡು ಸಮುದ್ರ ಸೇರ್ತವೆ. ನೀವು ಮಂಗಳೂರು ಅಂತ ತಗೊಂಡ್ರೆ ಇದು ಮಂಗಳೂರು. ನೀವು ಈ ಥರ ಇದೆ ಮಂಗಳೂರು. ನೀವು ಗಮನಿಸಿದರೆ ಈ ಕಡೆಯಿಂದ ಫಲ್ಗುಣಿ ಬರುತ್ತೆ. ಫಲ್ಗುಣಿ ಹೀಗೆ ಬಂದ್ಕೊಂಡು ಇಲ್ಲಿಂದ ನೋಡಿ ಹೀಗೆ ಬಂದ್ಕೊಂಡು ಹೀಗೆ ಬರುತ್ತೆ. ಇಲ್ಲಿಂದ ನೇತ್ರಾವತಿ ನೇರ ಬರುತ್ತೆ. 2 ಸೇರಿ ಈ ಕೊಡಿಯಲ್ಲಿ ಬಂದುಕೊಂಡು ಸಮುದ್ರ ಸೇರ್ತದೆ. ಇದು ನೀವು ಮುಂದಕ್ಕೆ ಹೋದರೆ ಆ ಕಡೆ ನಂದಿನಿ ಮತ್ತು ಶಾಂಭವಿ ನದಿ ಸಿಗ್ಬೋದು. ಮುಂದಕ್ಕೆ ಹೋದರೆ ಅಲ್ಲಿ ಉಡುಪಿ ಕಡೆಗೆ ಹೋದರೆ ಸುವರ್ಣ ಮತ್ತು ಸೀತಾ ನದಿ ಸೇರ್ಬೋದು. ಕುಂದಾಪುರ ಸೈಡ್ ಹೋದರೆ ಪಂಚಗಂಗಾವಳಿ 5 ನದಿಗಳು ಒಟ್ಟಾಗಿ ಸೇರ್ಬೋದು. ಹಾಗೆ ಮುಂದಕ್ಕೆ ನೇತ್ರಾವಣಿ ದ್ವೀಪ, ಈ ಥರ ಮುಂದಕ್ಕೆ ಕಾರವಾರದ ತನಕ ನಿಮಗೆ ಒಳ್ಳೆಯ ಅವಕಾಶಗಳಿದ್ದಾವೆ, ಎಲ್ಲವಿದ್ದಾವೆ. ನಮಗೆ ನಾನು ಹಾಗೆ ಮಟ್ಟರ ಜೊತೆ ಅವರು ಮಾತಾಡ್ತಾ ಇದೆ, ಮಲ್ಪೆಯಲ್ಲಿ ಒಂದು ಸೀಟ್ ಪಾತ್ ಅಂತ ಮಾಡಿದರು, ವಾಕಿಂಗ್. ಇದು ಸಮುದ್ರದ ನಡುವಲ್ಲೇ ನೀವು ಸಮುದ್ರ ನಡುವೆ, ಈಗ ನೀವು ಬೋಟಲ್ಲಿ ಹೋಗಬೇಕಾಗಿಲ್ಲ, ನಡ್ಕೊಂಡು ಹೋಗ್ತಾ ಅಲ್ಲಿ ನಡುವೆ ನಿಂತುಕೊಂಡು ಇಡೀ ಸಮುದ್ರ ನೋಡ್ಬೋದು. ನೀವು ದಯವಿಟ್ಟು ಉಡುಪಿ ಕಡೆಗೆ ಹೇಗೂ ಇದ್ದಿರಲ್ಲ, ಉಡುಪಿ ಕಡೆ ಒಮ್ಮೆ ಹೋಗಿ ಮಲ್ಪೆಯಲ್ಲಿ ಸೀ ಪಾತ್ ವಾಕ್ ಮಾಡ್ತಾ ನೀವು ಸಮುದ್ರದಲ್ಲೇ ನಡೆದಾಗೆ ಫೀಲ್ ಆಗುತ್ತೆ. ಅದನ್ನು ಮಂಗಳೂರಲ್ಲಿ ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೆ. ಅವರು ಇಲ್ಲೇ ನೋಡ್ತಾಯಿದ್ರು, ಕೆಲವು ಇಲ್ಲಿ ಬಳಸ್ಬೋದಾ ಅಲ್ಲಿ ಬಳಸ್ಬೋದಾ ಅಂತ. ಯಾಕಂದರೆ ಈ ಥರದ ನದಿ ಮತ್ತು ಸಮುದ್ರ ಮತ್ತು ಇಲ್ಲಿ ನದಿಯನ್ನು ಡೆವಲಪ್ ಮಾಡೋ ಬಗ್ಗೆ ಕೂಡ ಲಾಸ್ಟ್ ಟೈಮ್ ನದಿ ಟೂರಿಸಂ ಬಗ್ಗೆ ಹಿಂದಿನ DC ಅವರೊಂದು ಪ್ರಯೋಗ ಮಾಡಿದರು. ಬಹುಶಃ ಇದು ಎಲ್ಲ ನದಿಗಳಲ್ಲಿ ಆಗಬೇಕು, ಕೋಸ್ಟಲ್ ಇದರಲ್ಲಿ. ಯಾಕಂದರೆ ನಾವು ನದಿ ಟೂರಿಸಮ್ನ ಇಲ್ಲಿ ಡೆವಲಪೇ ಮಾಡಿಲ್ಲ, ಖಾಲಿ ನಮಗೆ ಸಮುದ್ರ ಮಾತ್ರ ಕಾಣ್ತಾ ಇದೆ. ದಯವಿಟ್ಟು ಕೇರಳದಲ್ಲಿ ನದಿ ಟೂರಿಸಮ್ನ ತುಂಬ ಸಶಕ್ತವಾಗಿ ಬೆಳೆಸಿದ್ದಾರೆ. ನಾವು ಇಲ್ಲಿ ಕರಾವಳಿಯಲ್ಲಿ ಮಾಡಬೇಕಾದ ಅದು ಬಹುಶಃ ಮುಂದಿನವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಾನು ಮಾತು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ಇದು ನಮ್ಮ ವಸ್ತುಸ್ಥಿತಿ. ನಾವು ಸಮುದ್ರ ಇದೆ, ನದಿ ಇದೆ, ಎಲ್ಲವೂ ಇದೆ. ಆದರೆ ಈಗಾಗಲೇ ಎಲ್ಲರೂ ಹೇಳಿದಂತೆ ಅವಕಾಶಗಳನ್ನು ನಾವು ಬಳಸ್ಕೊಂಡಿಲ್ಲ. ಸಾಕಷ್ಟು ಅವಕಾಶಗಳಿವೆ. ನಾವು ಪತ್ರಿಕೆಗಳಾಗಿ ನಾವು ಏನು ಮಾಡ್ಬೋದು ಅಂದರೆ, ನಾವು ಈಗಾಗಲೇ ಯಾರಿಗೂ ಕಾಣದ ಪ್ರವಾಸಿ ತಾಣಗಳನ್ನು ನಾವು ಆಗಾಗ ಲೇಖನಗಳ ರೂಪದಲ್ಲಿ ಕೊಡ್ತಾ ಇರ್ತೇವೆ. ಅದನ್ನು ಈ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದವರಾಗಲಿ ಅಥವಾ ನಗರ ಇವರಾಗಲಿ, ಯಾರೇ ಆಗಲಿ ಅಧಿಕಾರದಲ್ಲಿರೋರು ನೋಡಿ ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು, ಅಲ್ಲಿ ಹೇಗೆ ಎಲ್ಲ ಮೂಲ ಸೌಲಭ್ಯಗಳನ್ನು ಕೊಡ್ಬೋದು ಅನ್ನೋದನ್ನು ಚಿಂತನೆ ಮಾಡಬೇಕು. ನೀರಿನ ತನಕ ತಗೊಂಡು ಹೋಗ್ಬೋದು, ಆದರೆ ನೀರನ್ನು ಕುಡಿಯೋದು ಕುದುರೆ ಕೆಲಸ. ನಾವು ತೋರಿಸ್ಕೊಡ್ತೇವೆ, ಅದನ್ನು ನೀವು ಮಾಡಬೇಕು, ಇಷ್ಟ ಆಗಬೇಕು. ಮತ್ತು ಇನ್ನೂ ಒಂದು ಕೆಲಸ ಆಗ್ಬೋದು ಪತ್ರಿಕೆಗಳಿಂದ. ಎಲ್ಲ ಪತ್ರಿಕೆಗಳಿದ್ದಾವೆ, ಈ ಒಳ್ಳೊಳ್ಳೆ ಪ್ರವಾಸಿ ತಾಣಗಳ ಬಗ್ಗೆ ಲೇಖನಗಳು ಬಂದಾಗ ಅದನ್ನು ಹ್ಯಾಶ್ಟ್ಯಾಗ್ ಮಾಡುವ ಅವಕಾಶ ಇದೆ. ಅದನ್ನು ನಾವು ಇನ್ನೂ ಬಳಸ್ಕೊಳ್ಬೋದು. ಅದನ್ನು ನೀವು ಮುಂದುವರಿಸಬೇಕು. ನಮಗೆ ಒಳ್ಳೆಯ ಬದುಕು ಬೇಕಾದರೆ ಉದ್ದಿಮೆ ಬೇಕು, ಅದರ ಜೊತೆಯಲ್ಲಿ ಪರಿಸರ ಕೂಡ ಬೇಕು. ಇಲ್ಲಿ ಏನಾಗ್ತಾ ಇದೆ ಹೇಳಿದರೆ, ಉದ್ದಿಮೆಯವರೇ ಪರಿಸರ ಹಾಳು ಮಾಡ್ತಾ ಇದ್ದಾರೆ. ಮತ್ತೊಂದು ಜನಪ್ರತಿನಿಧಿಗಳು ಅಥವಾ ನಮ್ಮನ್ನಾಳುವ ಎಲೈಟ್ ಪೀಪಲ್ಸ್ ಕೂಡ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ನಿಯಂತ್ರಣ ಮಾಡಿದರೆ ತನ್ನಿಂದ ತಾನಾಗಿ ನಮ್ಮ ಪ್ರವಾಸವೂ ಅಭಿವೃದ್ಧಿ ಆಗ್ತದೆ, ನಮ್ಮ ಬದುಕು ಅಭಿವೃದ್ಧಿ ಆಗ್ತದೆ. ಉದಾಹರಣೆಗಾಗಿ ಈ ಸಮುದ್ರದಲ್ಲಿ ಈ ಎಲ್ಲ ಉದ್ದಿಮೆಗಳು ಬೇಕು, ನಮಗೆ ಅದಕ್ಕೆ ಸಪೋರ್ಟ್ ಮಾಡಬೇಕು. ಆದರೆ ಸಮುದ್ರವನ್ನು ಮಲಿನ ಮಾಡೋದ್ರಲ್ಲಿ ಈ ಕರಾವಳಿಯ ಎಲ್ಲ ಏನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅಕ್ಷರಶಃ ಅತ್ಯಾಚಾರವನ್ನು ಮಾಡ್ತಾರೆ ಈ ಸಮುದ್ರವನ್ನು. ಅದನ್ನು ತಡೆಗಟ್ಟಬೇಕು. ಸಮುದ್ರ ಚೆನ್ನಾಗಿದ್ದರೆ ಮೀನುಗಾರರು ಚೆನ್ನಾಗಿರ್ತಾರೆ, ಪ್ರವಾಸಿಗರಿಗೂ ಒಳ್ಳೆಯದಾಗ್ತದೆ. ಆ ರೀತಿಯಾಗಿ ಇನ್ನೊಂದು ನಮಗೆ ಇಲ್ಲಿ ನೀರು ಬೇಕು, ಜಲ. ಯಾಕೆಂದರೆ ಇಲ್ಲಿ ಪಕ್ಕದಲ್ಲಿ ಸಮುದ್ರ ಇದೆ, ನದಿ ಇದೆ, ಆದರೂ ಕುಡಿಲಿಕ್ಕೆ ನೀರಿಲ್ಲ, ಉದ್ದಿಮೆಗಳಿಗೆ ನೀರು ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಷ್ಟೊಂದು ಸಂಪನ್ಮೂಲ ಇರುವಂಥ ಇಂತಹ ಪ್ರದೇಶದಲ್ಲಿ ಇಂಥ ಪರಿಸ್ಥಿತಿ ಆದರೆ ಇದು ಯಾರು ನಮ್ಮನ್ನು ಆಳುವವರು ಅಥವಾ ದೊಡ್ಡ ದೊಡ್ಡ ಜನ ಏನು ಮಾಡ್ತಾ ಇದ್ದಾರೆ? ಬೇಡದಿದ್ದಂತಹ ಯೋಜನೆಗಳು ಬರ್ತದೆ, ಎತ್ತಿನೊಳೆ ಯೋಜನೆ, ಕೋಟಿ ಲೂಟಿ ಮಾಡಲಿಕ್ಕೆ ಆಗ್ತದೆ. ಅದರ ಜೊತೆಯಲ್ಲಿ ಅದನ್ನು ನೀರು ತಗೊಂಡು ಹೋಗ್ಲಿಕ್ಕೆ ಆದರೂ ತೊಂದರೆ ಇಲ್ಲ. ನೀರು ಹೋಗುವಂಥ ಯಾವುದೇ ಲಕ್ಷಣ ಇದೆ. ಇಲ್ಲಿಯ ಜನರಿಗೆ ನೀರಿಲ್ಲ,
ಇದನ್ನು ನಾವು ಅದು ವಿರೋಧಿಸ್ತಾ ಇದ್ದೇನೆ. ಅದನ್ನು ಜನಪ್ರತಿನಿಧಿಗಳು ಸರಿಯಾಗಿ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ. 2010ರಲ್ಲಿ ಸರ್ಕಾರ 10 ಲಕ್ಷ ಖರ್ಚು ಮಾಡಿ ಸಾಧಾರಣ 80 ಜನರಿಗೆ ಟೂರಿಸ್ಟ್ ಗೈಡ್ ಟ್ರೈನಿಂಗ್ ಕೊಟ್ಟಿದ್ರು. ಅವ್ರು ಟ್ರೈನಿಂಗ್ ತೊಗೊಂಡು ಆ ಜಾಗಕ್ಕೆ ಈ ದೇವಸ್ಥಾನಗಳೆಲ್ಲ ಹೋಗಿ ಅಲ್ಲಿ ಟೂರಿಸ್ಟ್ ಗೈಡ್ ಆಗಿದ್ರು. ಅವ್ರಿಗೆ ಏನು ಸರ್ಕಾರ ಸ್ಟೈಪಂಡ್ ಕೊಡಬೇಕಿತ್ತು ಅದು 1 ತಿಂಗಳು ಮಾತ್ರ ಬಂತು. ಮತ್ತು ಈ ಟೂರಿಸ್ಟ್ ಗೈಡ್ಸ್ ಎಲ್ಲ ಟ್ರೈನಿಂಗ್ ತೊಗೊಂಡು ಅವರು ಬೇರೆ ಕೆಲಸ ಹುಡುಕಿಕೊಂಡು ಹೋದರು. ನನಗೆ ಮೆಹತರ ಸಜೆಷನ್ ಭಾರಿ ಖುಷಿ ಆಯಿತು. ಏನಂತ ಹೇಳಿದ್ರೆ ಈ ಕರಾವಳಿ ಭಾಗಕ್ಕೆ ಒಂದು ಪ್ರತ್ಯೇಕವಾದ ಟೂರಿಸಂ ಬೋರ್ಡ್ ಅಗತ್ಯ ಇದೆ. ಯಾಕಂದರೆ ಇಂಥ ಪ್ರಯತ್ನಗಳನ್ನು ಮುಂದುವರಿಸ್ತಾ ಹೋಗಬೇಕು. ಇದು ನಮ್ಮ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲೇ ಒಂದು ಸಬ್ ಕಮಿಟಿ ಮಾಡಿ ಇದಕ್ಕೆ ಬ್ಲೂ ಪ್ರಿಂಟ್ ಇದೆಲ್ಲ ಮಾಡ್ಬೋದು. ಊರಿನಲ್ಲಿ ಅವರ ನೆನಪಿಗಾಗಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರ ಕರ್ತೃತ್ವ ಶಕ್ತಿಯಿಂದ ಅಲ್ಲಿ ಒಂದು ಒಳ್ಳೆಯ ಒಂದು ಕಟ್ಟಡ ಮತ್ತು ಅಲ್ಲಿ ವ್ಯವಸ್ಥೆ ಎಲ್ಲವೂ ಆಗಿದೆ. ಇನ್ನೊಬ್ಬ ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ ಕರೆಸ್ಕೊಂಡ ಮೊಗೇರಿ ಗೋಪಾಲಕೃಷ್ಣ ಅಡಿಗ ಬೈಂದೂರು ತಾಲೂಕಿನಲ್ಲಿ ಬರ್ತಾರೆ. ಅಲ್ಲಿ ಒಂದು ಸ್ಮಾರಕ ಅವರ ನೆನಪಿಗೆ, ಅವರ ಅಂಥ ದೊಡ್ಡ ಉದ್ಯಮ ಕವಿಯ ಬಗ್ಗೆ ಒಂದು ಸ್ಮಾರಕ ಏನು ಆಗಬೇಕು ಅಂತ ಈ ಭಾಗದ ಈಗ ಆಗಮಿಸಿದ ಗಣ್ಯರು ಯೋಚನೆ ಮಾಡಲಿ ಅಂತ ಹೇಳ್ತಾ, ಇನ್ನೊಂದು ವಿಷಯ ಟೆಂಪಲ್ ಟೂರಿಸಮಿಗೆ ಮತ್ತು ಕರಾವಳಿಗೆ ನದಿಗೆ ಜೋಡಣೆ ಆಗುವ ರೀತಿಯಲ್ಲಿ ರೈಲ್ವೆ ಕನೆಕ್ಟಿವಿಟಿ, ಬಸ್ ಕನೆಕ್ಟ್ ಇದೆ, ರೈಲ್ವೆ ಕನೆಕ್ಟಿವಿಟಿ ಮತ್ತು ಇನ್ನೊಂದು ಏರ್ಪೋರ್ಟ್ ಉಡುಪಿ ಜಿಲ್ಲೆಗೆ, ಉತ್ತರ ಕನ್ನಡದ ಆರಂಭಕ್ಕೂ ಆಗ್ಬೋದು, ಉಡುಪಿ ಜಿಲ್ಲೆಗೂ ಆಗ್ಬೋದು. ಮಂಗಳೂರಿಗೆ ಪೂರಕ ಆಗಿ ಇನ್ನೊಂದು ಉಡುಪಿ ಜಿಲ್ಲೆಯ ಆ ಭಾಗದಲ್ಲಿ ಒಂದು ಏರ್ ಕನೆಕ್ಟಿವಿಟಿ ಆಗುವ ಹಾಗೆ, ಮತ್ತೊಂದು ರೈಲ್ವೆ ವರ್ತುಲವಾಗಿ ಅದು ಧರ್ಮಸ್ಥಳ, ಕಟೀಲು, ಸುಬ್ರಹ್ಮಣ್ಯ, ಹಾಗೆ ಕೊಲ್ಲೂರು ಎಲ್ಲವೂ ನೋಡಿ ಬರುವ ಹಾಗೆ ಒಂದು ದಿನದ ಪ್ಯಾಕೇಜ್ ರೈಲ್ವೆ ಕನೆಕ್ಟಿವಿಟಿ ಆದರೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ನಮ್ಮ ಕರಾವಳಿಯವರು ನಾವು ಏನೋ ಬುದ್ಧಿವಂತರು ಅಂತೆಲ್ಲ ಹೇಳ್ಕೊಳ್ತೇವೆ, ಆದರೆ ಏನೂ ನಮ್ಮದು ಆಗ್ತಾ ಇಲ್ಲ. ಇನ್ನಾದರೂ ಇವತ್ತಿನ ದಿನ ನಾವು ದಾಖಲೆ ಇಟ್ಕೊಳ್ಳುವ. ಇವತ್ತಿನ ದಿನದಿಂದ ನಮ್ಮ ಮಟ್ಟಾರು ರತ್ನಾಕರ ಹೆಗ್ಡೆಯವರ ಒಂದು ನೇತೃತ್ವದಲ್ಲಿ ಅವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸರ್ಕಾರಿ ನೆಲೆ ಮತ್ತು ಖಾಸಗಿ ನೆಲೆ ಒಟ್ಟಾಗಿ ಒಂದು ಕರಾವಳಿಯನ್ನು ವಿಶ್ವದಲ್ಲೇ ಗುರುತಿಸುವ ಹಾಗೆ ಮಾಡುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ರಿವರ್ ಫೆಸ್ಟಿವಲ್ ಜಿಲ್ಲಾಡಳಿತ ಜೊತೆ ನಾನು ಇದ್ದೆ ಕಮಿಟಿಯಲ್ಲಿ. ಮೊದಲು ಕುಮಾರನಾಥ್ ಸರ್ ನದಿಗಳನ್ನು ಶುದ್ಧ ಮಾಡಬೇಕು. ನನಗೆ ಅಲ್ಲಿರುವ ಬೆಸ್ತರು ಹೇಳಿದರು, ಇಲ್ಲಿ ನದಿಗೆ ಕೈ ಹಾಕಿದರೆ ನಿಮ್ಮ ಕೈಗೆ ಇನ್ಫೆಕ್ಷನ್ ಆಗ್ತದೆ ಅಂತ ಹೇಳಿದರು. ಫಸ್ಟ್ ಮಾಡಬೇಕಾದ ಕೆಲಸ ರಿವರನ್ನು ಡೆವಲಪ್ ಮಾಡೋ ಮೊದಲು ನದಿಯನ್ನು ಶುದ್ಧ ಮಾಡಬೇಕು. ವಾಗಳೆ ಅವರು ಹೇಳಿದರು, ದೇವಸ್ಥಾನದ ಬಗ್ಗೆ ಮಾತಾಡಿದರು. ಸರ್, ಐ ಅಪ್ರಿಷಿಯೇಟ್ ಯು. ಫಸ್ಟ್ ದೇವಸ್ಥಾನದ ಟಾಯ್ಲೆಟ್ಸ್ ಸರಿ ಮಾಡಬೇಕು ಸರ್, ಅದರ ನಂತರ ನಮ್ಮ ಟೆಂಪಲ್ ಟೂರಿಸಮ್ ಇದು ಮಾಡಬೇಕು. ಕಾರಣಿಕ್ ಸರ್, ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತಿದಿನ 1.5 ಲಕ್ಷ ಟೂರಿಸ್ಟ್ ಬರ್ತಾರೆ, ಓನ್ಲಿ ಫಾರ್ ಪಿಲಿಗ್ರಿಮ್ ಟೂರಿಸಮ್. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಫೇಲ್ಡ್ ಟು ಕನ್ವರ್ಟ್ ಇಟ್. ಬೆಂಗಳೂರಿಂದ ಬರ್ತಾರೆ, ಸುಬ್ರಹ್ಮಣ್ಯ ಧರ್ಮಸ್ಥಳ ಮಾಡ್ತಾರೆ, ತಿರುಗಿಸ್ಕೊಂಡು ಹೋಗ್ತಾರೆ. ಕೇರಳದವರು ಬರ್ತಾರೆ, ಮಂಗಳೂರು ರೈಲ್ವೆ ಸ್ಟೇಷನ್ ಇಳಿತಾರೆ, ಕೊಲ್ಲೂರಿಗೆ ಹೋಗ್ತಾರೆ, ರಿಟರ್ನ್ ಬರ್ತಾರೆ, ರೈಲ್ ಹತ್ತಿ ಹೋಗ್ತಾರೆ. ನಮಗೆ ಎರಡೇ ಬಿಸ್ನೆಸ್, ಟಾಯ್ಲೆಟಿಗೆ ಕೊಡು 2 ರೂಪಾಯಿ, ರೈಲ್ವೆ ಸ್ಟೇಷನಲ್ಲಿ ಕುಡಿಯೋ 10 ರೂಪಾಯಿದು ಚಾ. ಇದು ಕೇರಳ ಟೂರಿಸಮಿಂದ ನಾವು ಬೆನಿಫಿಟ್ ತಗೊಳ್ತಾ ಇರೋದು. ನಮಗೆ ಯಾಕೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ? 1.5 lakhs ಇಸ್ ಎ ಬಿಗ್ ನಂಬರ್ ಪರ್ ಡೇ. ಇನ್ನು ನೀವು ಇನ್ನೊಂದು ಮಾತು ಹೇಳಿದ್ರಿ ಸರ್, ಇಟ್ ಹ್ಯಾಸ್ ಟು ಕಮ್ ಆಸ್ ಎ ಹೋಲ್. ಮಂಗಳೂರಿನಲ್ಲಿ ಪಿಲಿಕುಳದಲ್ಲಿರೋ ಪ್ಲಾನೆಟೋರಿಯಂ ಇಂಡಿಯಾದ ನಂಬರ್ 1 ಪ್ಲಾನೆಟೋರಿಯಂ. ಅದರ ಇನಾಗ್ರೇಷನ್ ಕಾರ್ಯಕ್ರಮದ ಜವಾಬ್ದಾರಿ ನಾನು ತಗೊಂಡೆ. ಈಗ ಸೆಕೆಂಡ್ ಪ್ಲಾನೆಟೋರಿಯಂ ಕಲ್ಕತ್ತಾದಲ್ಲಿ ಆಗ್ತಾ ಇದೆ. ನಮ್ಮಿಂದ ಆ ಪ್ರಾಜೆಕ್ಟನ್ನು ಪಿಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಸೆಲ್ಫ್ ಸಸ್ಟೈನ್ಡ್ ಇಲ್ಲ. ಪ್ಲಾನೆಟೋರಿಯಂನ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ನಾವು ಇದ್ದೇವೆ. KRS ಬಿಟ್ಟರೆ ಸೆಕೆಂಡ್ ಮ್ಯೂಸಿಕ್ ಫೌಂಟನ್ ಇರೋದು ಕದ್ರಿ ಪಾರ್ಕ್ನ ಎದುರುಗಡೆ. ಮೊನ್ನೆ 2 ದಿನ ನಮ್ಮ ಪತ್ರಿಕೆಗಳಲ್ಲಿ ಬಂದಿದೆ, 0 ಎಂಟ್ರಿ. ಇವತ್ತು ನಮ್ಮ ಮ್ಯೂಸಿಕ್ ಫೌಂಟನ್ನ ಕರೆಂಟ್ ಬಿಲ್ ಕಟ್ಟುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಸರ್. ಇದಿಷ್ಟು. ಇನ್ನು ಶೆಣೆಯವರು ಹೇಳಿದರು, ಸರ್ ನೀವು ರೈನ್ನ ಬಗ್ಗೆ ಮಾತಾಡಿದ್ರಿ. ಪಿಲಿಕುಳದಲ್ಲಿ 2 ವರ್ಷ ರೈನ್ ಫೆಸ್ಟಿವಲ್ ಅಂತ ನಾವು ಮಾಡಿದ್ದೆವು. ಭಾಳಷ್ಟು ಮಾಧ್ಯಮ ಮಿತ್ರರ ಕೈಯಿಂದ ಮಳೆಗಾಲದ ಬಗ್ಗೆ ಫೋಟೋಗಳನ್ನು ಕಲೆಕ್ಟ್ ಮಾಡಿದೆವು. ಇಲ್ಲಿ ರಾಜ್ಯಾದ್ಯಂತ ಬಂದಿದ್ದಾರೆ, ದಯವಿಟ್ಟು ನಮ್ಮ ಮಳೆಯನ್ನು ಮಾರ್ಕೆಟ್ ಮಾಡಿ. ಮಳೆಯಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ರೈನ್ ಫೆಸ್ಟಿವಲ್ ಭಾಳ ಇಷ್ಟಪಟ್ಟರು ಜನ. ಎಸ್ಪೆಷಲಿ ನಾವು ಅದನ್ನು ಫೋಕಸ್ ಮಾಡಿದ್ದು ಪ್ರೊಫೆಷನಲ್ ಕಾಲೇಜ್ನ ಸ್ಟೂಡೆಂಟ್ಸ್ಗಳಿಗೆ. ಬೇರೆಯವರು ಇಷ್ಟಪಡ್ತಾರೆ ಅಂತೇಳಿ ಒಂದು ಟಿಪ್ಸ್ ನಮಗೆ ಗೊತ್ತು. ಮೆಹ್ತಾ ಸರ್ ಬೇಕಲ್ ಫೋರ್ಟ್ ಬಗ್ಗೆ ಹೇಳಿದ್ರಿ. ಕಳೆದ 10 ವರ್ಷದಲ್ಲಿ ಬೇಕಲ್ ಫೋರ್ಟ್ ಹೇಗೆ ಬೆಳೆದಿದೆ ಅಂತ ನಾವು ನೋಡಿದ್ದೇವೆ ಸರ್. ಬರೀ ಒಂದು ಕಲ್ಲಿನ ಗುಡ್ಡೆ ಇತ್ತು ಬೇಕಲ್ ಫೋರ್ಟ್ 10 ವರ್ಷದ ಹಿಂದೆ. ವಿ ಆರ್ ಅಶೇಮ್ಡ್, ನಮ್ಮಿಂದ ಮಾರ್ಕೆಟ್ ಮಾಡಲಿಕ್ಕೆ ಆಗಲಿಲ್ಲ. ಮೆಹ್ತಾ ಸರ್ ಹ್ಯಾಸ್ ಪುಟ್ ಎ ರೈಟ್ ಪಾಯಿಂಟ್. ಪಕ್ಕದ ಬೇಕಲ್ ಫೋರ್ಟಲ್ಲಿ 7 ಸ್ಟಾರ್ ಹೋಟ್ಲ್ ಇದೆ ಸರ್. ನಮ್ಮ ಇಲ್ಲಿ ಗೋವಾದಲ್ಲಿ 7 ಸ್ಟಾರ್ ಹೋಟ್ಲ್ ಇದೆ ಸರ್. ನಮ್ಮ ಕೋಸ್ಟಲ್ಲಿ 7 ಸ್ಟಾರ್ ಹೋಟ್ಲ್ ಇಲ್ಲ. ನಂಬರ್ 1 ಪ್ಲಾನೆಟೋರಿಯಂ ಇಟ್ಟುಕೊಂಡಿದ್ವಿ. ಎಲ್ಲ ಬಿಟ್ಟು ಮಾಡ್ತಾ ಇದ್ದೇವೆ ಸರ್. ದಟ್ ಈಸ್ ನಾಟ್ ದ ವೇ ಆಫ್ ಡೂಯಿಂಗ್ ದ ಟೂರಿಸಮ್. ಇಟ್ ಹ್ಯಾಸ್ ಟು ಪಿಚ್ ಲೈಕ್ ಎನಿಥಿಂಗ್. ಇದಕ್ಕೊಂದು ನನ್ನ ಸಜೆಷನ್ ಹೇಳ್ತಾನೆ. ನಾನು ಮೊನ್ನೆ ಮಟ್ಟಾರ್ ಅವ್ರ ಹತ್ರ ಸಹ ಡಿಸ್ಕಷನ್ ಮಾಡಿದ್ದೇನೆ. ಟೂರಿಸಮ್ ದಕ್ಷಿಣ ಕನ್ನಡದಲ್ಲಿ ಕರಾವಳಿಯಲ್ಲಿ ಡೆವಲಪ್ ಆಗಬೇಕು. ನಮ್ಮ ಬ್ಯಾಕ್ ಬೋನ್ ಅಥಾರಿಟಿ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ. ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಫಂಡ್ಸ್ ಇಲ್ಲ ಸರ್. ನೀವು ಮಂಗಳ ಕಾರ್ನಿಷ್ ಬಗ್ಗೆ ಯಾರೋ ಮಾತಾಡಿದ್ರಿ ಇಲ್ಲಿ. ಫಸ್ಟ್ ಮಂಗಳ ಕಾರ್ನಿಷ್ ಪಿಚ್ ಆದಾಗ ನನಗೆ ಗೊತ್ತಿದೆ, ದ ಸರ್ವೆ ಕಾಸ್ಟ್ ವಾಸ್ 3 crores rupees. ಸರ್ವೆ ಮಾಡಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ಅದರ ಕಾಸ್ಟ್ 10 ಕೋಟಿ ಆಯಿತು. ಇವತ್ತಿಗೂ ಮಂಗಳ ಕಾರ್ನಿಷ್ನ ಸರ್ವೆ ಆಗಲಿಲ್ಲ ಸರ್.
ಮಂಗಳ ಕಾರ್ನೇಸ್ಟ್ ಬಂತು ಅಂತಂದರೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್. ನಮ್ಮ ರಿವರ್ ಫ್ರಂಟ್ ಪ್ರಾಜೆಕ್ಟ್ ಇದಾಗ್ತದೆ. ಮತ್ತು ಸರ್ ರಿವರ್ ಡೆವಲಪ್ಮೆಂಟ್ ಬಗ್ಗೆ ತಾವು ಹೇಳಿದ್ರಿ, ಎಲ್ಲ ಕನೆಕ್ಟಿವಿಟಿ ಮಾಡಲಿಕ್ಕೆ ನಮ್ಮ ಹತ್ರ ಇವತ್ತು ದುಡ್ಡಿಲ್ಲದಿರ್ಬೋದು ಸರ್. ಒಬ್ಬರು ಮಂಗಳೂರಿನ ಆರ್ಕಿಟೆಕ್ಟ್ ಎಲ್ಲ ಕನೆಕ್ಟಿವಿಟಿಯನ್ನು ಸೈಕಲಲ್ಲಿ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದಾರೆ. ಅಟ್ಲೀಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್. ಕೊನೆ ಪಕ್ಷ ಅದನ್ನಾದರೂ ಮಾಡಿಕೊಂಡು ಪ್ರಾರಂಭ ಮಾಡುವಲ್ಲ ನಾವು. ಇಲ್ಲ ಅಂತಂದ್ರೆ ನಮ್ಮ ಟೂರಿಸಂ ಪಿಚ್ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಇವರು ನಮ್ಮ ಕನ್ನಡಪ್ರಭದವರು ಹೇಳಿದರು, ಸರ್ ಸಮುದ್ರ ಇದು ಉಪ್ಪಿಗೆ ಬರಗಲ್ಲ ಅಂತ. ನಮ್ಮಲ್ಲಿ ಉಪ್ಪಿಗೆ ಮಾತ್ರ ಬರಗಲ್ಲ ಸರ್, ನೀರಿಗೂ ಬರಗಲ್ಲ. ಹಾಸನದವ್ರು ಹೇಗೆ ಪ್ರಾಜೆಕ್ಟ್ ತಗೊಂಡು ಬರ್ತಾರೆ ಅಂತೇಳಿ ಗೊತ್ತು ನಿಮಗೆ. ನಮ್ಮ ದಕ್ಷಿಣ ಕನ್ನಡದ ರಾಜಕಾರಣಿಗೆ ಆಗೋದಿಲ್ಲ ಸರ್. ನಾನು ಯಾವಾಗಲೂ ಹೇಳಲಿಕ್ಕಿದೆ, ನಮ್ಮ ದಕ್ಷಿಣ ಕನ್ನಡದ ರಾಜಕಾರಣಿಗಳು ವಿಪರೀತ ಡೀಸೆಂಟ್. ನನಗೊಬ್ಬರು ಬೆಂಗಳೂರಿನ ಸ್ನೇಹಿತರು ಹೇಳಿದರು, ಸರ್ ನಿಮ್ಮ CM DSP ಹತ್ರ ಮಾತಾಡಬೇಕಾದ್ರೆ ಸರ್ ಅಂತ ಮಾತಾಡಿಸ್ತಾರೆ, ನಮ್ಮವ್ರು 5 ಜನ ಕರೆದು ಬಾರಪ್ಪ ಮಾಡು ಅಂತ ಹೇಳ್ತಾರೆ. ನಮ್ಮ ಪೇಷನ್ಸು, ನಾವು ಬೇರೆಯವರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕಾರ ಸರ್. ಅದು ನಮ್ಮ ಸ್ಟ್ರೆಂತ್ ಇವತ್ತು. ಆ ಸ್ಟ್ರೆಂತನ್ನು ಉಪಯೋಗಿಸ್ಕೊಂಡು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇವತ್ತಿನ ರಾಜಕಾರಣಿಗಳನ್ನು ನೋಡಬೇಕಾಗ್ತದೆ. ಮತ್ತು ಸರ್ ತಾವು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರಿ. ವಿ ಹ್ಯಾವ್ ದ ಬೆಸ್ಟ್ ಸ್ಕಿಲ್ ಸರ್. ಮಂಗಳೂರಿನಲ್ಲಿ ನಾನು ಒಬ್ಸರ್ವ್ ಮಾಡಿದೆ ಆ್ಯಸ್ ಎ ಟ್ರೈನರ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅತಿಥಿ ದೇವೋಭವ ಅಂತ ಹೇಳೋದನ್ನು ನಾವು ಸರಿಯಾಗಿ ಕನ್ವರ್ಟ್ ಮಾಡ್ತಾ ಇಲ್ಲ ಸರ್. ಈಗ ನಾನು ಭಾಳಷ್ಟು ಬಾರಿ ಬಸ್ ಕಂಡಕ್ಟರ್ಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ನಾನು ಯಾವತ್ತೂ ಹೇಳಲಿಕ್ಕಿದೆ, ಸ್ವಲ್ಪ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಇದು ಮಾಡಿ ಅಂತೇಳಿ. ಎತ್ತಿನೊಳೆ ಪ್ರಾಜೆಕ್ಟ್ ಬಗ್ಗೆ ನಾವು ಇವತ್ತು ಮಾತಾಡೋದು ಸರಿಯಲ್ಲ ಸರ್. ಇಟ್ ಇಸ್ ನಾಟ್ ದ ರೈಟ್ ಪ್ಲ್ಯಾಟ್ಫಾರ್ಮ್. ನಾವು ತುಂಬ ಅತಿಥಿಗಳ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ನಾವು ದಕ್ಷಿಣ ಕನ್ನಡದವರು ಭಾಳ ಫೇಮಸ್. ಕೋಸ್ಟಲ್ನವರು ನೀರು ಕೊಡಬೇಕು ಅಂತ ನಮಗೆ ತುಂಬ ಆಸೆ ಇದೆ. ನದಿ ಮೂಲವನ್ನು ಹಾಳು ಮಾಡಿಬಿಡಿ ಅಂತ ಹೇಳೋದು ಮಾತ್ರ ನಮ್ಮ ಕೋರಿಕೆ. ನದಿ ಇಲ್ಲಿ ಬಂದ ಮೇಲೆ ದೊಡ್ಡದಾಗಿ ಬೆಳೀತದೆ. ನದಿ ಮೂಲಗಳನ್ನು ಹಾಳು ಮಾಡಿದರೆ ನದಿಗಳೇ ಬತ್ತಿ ಹೋಗ್ತದೆ ಅಂತ ಹೇಳೋದು ಮಾತ್ರ ನಮ್ಮ ಕನ್ಸರ್ನ್.